ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕಣ್ಣೀರಿಟ್ಟ ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್. ಕಾರವಾರ ಬಾಣಂತಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೀನುಗಾರ ಮುಖಂಡರು ಹಾಗೂ ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಅವರ ನಡುವೆ ಸೋಮವಾರ ಮಾತಿನ ಚಕಮಕಿ ನಡೆಯಿತು. ಬಾಣಂತಿ ಗೀತಾ ವನಾವಳಿ ಸಾವಿಗೆ ಸಂಬಂಧಿಸಿದಂತೆ ತನಿಖಾ ತಂಡದ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಸಿಇಒ ಎಂ ರೋಷನ್ ಅವರು ಸೋಮವಾರ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಜಿಲ್ಲಾ ಸರ್ಜನ್ ಸೇರಿ ಕ್ರಿಮ್ಸ್ ಆಸ್ಪತ್ರೆಯ 22 ಜನರ ಹೇಳಿಕೆ ಪಡೆದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ಮಾಡಲು ಆಗಮಿಸಿದ ಮೀನುಗಾರ ಮುಖಂಡರು, ಮಹಿಳೆಯರು ಹಾಗೂ ಡಾಕ್ಟರ್ ಕುರ್ತಲ್ಕರ್ ಅವರ ಅಕಸ್ಮಾತ್ ಮುಖಾಮುಖಿಯಾಯಿತು. ಈ ಸಂದರ್ಭದಲ್ಲಿ ಪರಸ್ಪರ ಮಾತಿನ ಚಕಮಕಿ ನಡೆಯಿತು. ಕಣ್ಣೀರು ಹಾಕಿದ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್, ನಾನು ಗೀತಾ ಬನಾವಳಿ ಅವರಿಗೆ 2 ಸುರಕ್ಷಿತ ಹೆರಿಗೆ ಮಾಡಿಸಿದ್ದೇನೆ. ಸೆಪ್ಟೆಂಬರ್ 3ರಂದು ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲೂ ಆಕೆಯನ್ನು ಉಳಿಸಲು ಸಾಕಷ್ಟು ಪ್ರಯತ್ನ ನಡೆಸಿದ್ದೇನೆ. ನಾನೇನು ತಪ್ಪು ಮಾಡಿಲ್ಲ ಎಂದು ಸರ್ಜನ್ ಶಿವಾನಂದ್ ಕುರ್ತಲ್ಕರ್ ಕಣ್ಣೀರು ಹಾಕಿದರು. ಕೆಲ ಮುಖಂಡರು ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ನಮಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷವಿಲ್ಲ. ವೈದ್ಯರ ಮೇಲೆ ಅಪಾರ ಗೌರವವಿದೆ. ಆದರೆ ಗೀತಾ ಬನಾವಳಿ ಸಾವಿಗೆ ನ್ಯಾಯ ಸಿಗಬೇಕು. ಅನಸ್ತೇಶಿಯಾ ಪಟ್ಟವರು ಯಾರು ಎಂಬುದು ಗೊತ್ತಾಗಬೇಕು ಎಂದು ಮುಖಂಡ ರಾಜು ತಾಂಡೇಲ್ ಡಾಕ್ಟರ್ ಕುರ್ತಲ್ಕರ್ ಅವರಿಗೆ ಸ್ಪಷ್ಟನೆ ನೀಡಿದರು. ನ್ಯಾಯಾಂಗ ತನಿಖೆಗೆ ಮನವಿ. ಗೀತಾ ಬನಾವಳಿ ಸಾವಿನ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿ ಮೀನುಗಾರರ ಮುಖಂಡರು ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಚೈತ್ರಾ ಕೊಟ್ಟಾರ್ಕರ್ ಹಾಗೂ ಸಿಇಒ ಎಂ ರೋಷನ್ ಅವರಿಗೆ ಮನವಿ ಮಾಡಿದರು. ಜಿಪಿ ತಾರಿಕರ್, ವಿನಾಯಕ ಹರಿಕಂತ್ರ, ರಾಘು ನಾಯ್ಕ್, ಎಲಿಶಾ ಯಲಕ್ಪಾಟಿ, ರೋಶಿನಿ ಮಾಳ್ಸೇಕರ್, ಶಿಲ್ಪಾ ನಾಯ್ಕ್ ಇದ್ದರು. ಅಕ್ರಮ ಮರಳು ವ್ಯಾಪಾರದಿಂದ ಆರ್ವಿ ದೇಶಪಾಂಡೆ ರಕ್ಷಣೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಶರತ್ ಗುರ್ಜರ್ ಅವರ ಆರೋಪ. ಜೋಯಿಡಾ ಬಡವರ ಪ್ರಪಂಚವು ಮರಳು ವ್ಯಾಪಾರವನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಮರಳು ವ್ಯಾಪಾರ ಕಾನೂನುಬದ್ಧವಾಗಿ ಪ್ರಾರಂಭವಾಗಬೇಕು. ಆದರೆ ಮರಳು ನಿಷೇಧ ಪ್ರಕರಣದಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ದಾರಿ ತಪ್ಪುತ್ತಿದ್ದಾರೆ. ದೇಶಪಾಂಡೆ ಕಳೆದ 24 ವರ್ಷಗಳಿಂದ ಅಧಿಕಾರದಲ್ಲಿದ್ದರು ಮತ್ತು ಅಂದಿನಿಂದಲೂ ಮರಳು ವ್ಯವಹಾರದಲ್ಲಿದ್ದಾರೆ. ಆದರೆ ಅವರು ಇಲ್ಲಿಯವರೆಗೆ ಏಕಿ ಕಾವಲು ಕಾಯುತ್ತಿದ್ದರು. ಮಂಗಳವಾರ ಜೋಯಿಡಾದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಶರತ್ ಗುರ್ಜರ್ ಅವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಮರಳು ವ್ಯವಹಾರದಲ್ಲಿ ಹೆಚ್ಚು ವೃತ್ತಿಪರರು ಕಾಂಗ್ರೆಸ್ ಕಾರ್ಯಕರ್ತರು ದೇಶಪಾಂಡೆ ಅವರ ಹೇಳಿಕೆಯಿಂದ ಅಸಮಾಧಾನಗೊಂಡಿದ್ದು ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸುತ್ತೇನೆ ಎಂದು ಗುರ್ಜರ್ ರವರು ಹೇಳಿದ್ದಾರೆ. ಕಳೆದ 24 ವರ್ಷಗಳಿಂದ ತಾಲೂಕಿನಲ್ಲಿ ಮರಳು ವ್ಯಾಪಾರ ಅಕ್ರಮವಾಗಿ ನಡೆಯುತ್ತಿದೆ. ಅಂದಿನಿಂದ ದೇಶಪಾಂಡೆಯವರು ಶಾಸಕ ಮತ್ತು ಸಚಿವರಾಗಿದ್ದರು. ಆದರೆ 24 ವರ್ಷಗಳಿಂದ ಬಾಯಿ ಮುಚ್ಚಿಟ್ಟಿದ್ದ ದೇಶಪಾಂಡೆಯವರು ಈಗ ಯಾಕೆ ಬಾಯಿ ತೆರೆದಿದ್ದಾರೆ? ಇಲ್ಲಿಯವರೆಗೆ ಅವರ ಕಾರಣದಿಂದಾಗಿ ಅಕ್ರಮ ವ್ಯವಹಾರವನ್ನು ಪ್ರಾರಂಭಿಸಲಾಯಿತು. ಅವರು ಅದನ್ನು ಕಾನೂನುಬದ್ಧಗೊಳಿಸಲು ಸಹ ಪ್ರಯತ್ನಿಸಲಿಲ್ಲ. ರಾಮನಗರ ಪ್ರದೇಶದಲ್ಲಿನ ಅಕ್ರಮ ಕಲ್ಲು ವ್ಯಾಪಾರವು ದೇಶಪಾಂಡೆಯವರ ಕೈಯಲ್ಲಿದೆ ಎಂದು ಗುರ್ಜರ್ ರವರು ಆರೋಪಿಸಿದ್ದಾರೆ. ಮರಳು ವ್ಯಾಪಾರ ಪ್ರಕರಣದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ವಿರುದ್ಧ ಕಾಂಗ್ರೆಸ್ ಎತ್ತಿರುವ ಆರೋಪಗಳು ಖಂಡನೀಯ ಮತ್ತು ತಾಲೂಕಾ ಬಿಜೆಪಿ ಇದನ್ನು ವಿರೋಧಿಸುತ್ತದೆ ಎಂದು ಗುರ್ಜರ್ ಅವರು ಹೇಳಿದ್ದಾರೆ. ತಾಲೂಕಾ ಪಂಚಾಯತ್ ಸದಸ್ಯ ದಿಲೀಪ್ ಬಂಡೇಕರ್, ಬಿಜೆಪಿ ತಾಲೂಕಾ ಅಧ್ಯಕ್ಷ ಸಂತೋಷ್ ರೆಡ್ಕರ್, ಕಾರ್ಯದರ್ಶಿ ಸುಭಾಷ್ ಮಾಂಡ್ರೇಕರ್, ಗ್ರಾಮ ಪಂಚಾಯತ್ ಸದಸ್ಯ ಮಹೇಶ್ ಮಿರಾಶಿ, ದೀಪಕ್ ದುಗಾನೆ, ಮಾಜಿ ಅಧ್ಯಕ್ಷ ತುಕಾರಾಮ್ ಮದ್ರೇಕರ್, ಸಂತೋಷ್ ಸಾವಂತ್, ದೇವುದಾಸ್ ವೆಲೀಪ್, ಬಾಬು ಜೋಶಾಪೆ ಹಾಜರಿದ್ದರು. ಜೋಯಿಡಾ ತಾಲೂಕಿನ ಜಗಲ್ಬೇಟ್ ಗಣೇಶ್ ಗುಡಿ ರಸ್ತೆಯಲ್ಲಿ 2 ದಿನಗಳ ಹಿಂದೆ ಹೆಸ್ಕಾಂ ಸ್ಥಾಪಿಸಿದ ಹೊಸ ವಿದ್ಯುತ್ ಕಂಬವನ್ನು ಭಾನುವಾರ ಮಧ್ಯರಾತ್ರಿ ನೆಲಸಮ ಮಾಡಲಾಗಿದೆ. ಆ ಸಮಯದಲ್ಲಿ ರಸ್ತೆಯ ಮೇಲಿಂದ ಹೋಗುವಾಗ ಟಿಪ್ಪರ್ ಚಾಲಕನು ಕಂಬವನ್ನು ತಪ್ಪಿಸಲು ಹೋಗಿ ಅಪಘಾತವಾಯಿತು. ಈ ಅಪಘಾತದಲ್ಲಿ ಅವರಿಗೆ ಯಾವ ಪ್ರಾಣಹಾನಿ ಸಂಭವಿಸಿಲ್ಲ. ಗಣೇಶ್ ಗುಡಿ ಜಗಲ್ಬೇಟ್ ರಸ್ತೆಯಲ್ಲಿ ಮತ್ತು ಸುತ್ತಮುತ್ತಲಿನ ಹಳೆಯ ವಿದ್ಯುತ್ ಕಂಬಗಳನ್ನು ಬದಲಾಯಿಸುವ ಕೆಲಸವನ್ನು ಹೆಸ್ಕಾಂ ಕೈಗೆತ್ತಿಕೊಂಡಿದೆ. ಈ ಮಾರ್ಗದಲ್ಲಿ ಶುಕ್ರವಾರ ಕಂಬಗಳನ್ನು ಹಾಕಲಾಯಿತು. ಆದಾಗ್ಯೂ 2 ದಿನಗಳಲ್ಲಿ ಸ್ತಂಭಗಳನ್ನು ಕಿತ್ತು ಹಾಕಲಾಯಿತು. ಇದು ಹೆಸ್ಕಾಂನ ಕೆಲಸದ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕಿತು. ಭಾನುವಾರ ರಾತ್ರಿ ರಸ್ತೆಯ ಕಂಬವನ್ನು ಹಾದು ಹೋಗುವಾಗ ಟಿಪ್ಪರ್ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ.
ಟಿಪ್ಪರ್ ಚಾಲಕ ಹಾನಿಗೊಳಗಾಗದೆ ತಪ್ಪಿಸಿಕೊಂಡ. ಮರುದಿನ ಸೋಮವಾರ ಜಗಲ್ಬೇಟ್ನ ನಾಗೇಶ್ ಪಾಟೀಲ್ ಮತ್ತು ಪ್ರಶಾಂತ್ ಶಿರೋಡ್ಕರ್ ಅವರ ಸಹಾಯದಿಂದ ಟಿಪ್ಪರ್ ಚಾಲಕನು ಟ್ರ್ಯಾಕ್ಟರ್ ಸಹಾಯದಿಂದ ಟಿಪ್ಪರ್ ಅನ್ನು ಹೊರತೆಗೆದನು. ಈ ಘಟನೆಯಿಂದಾಗಿ ನಾಗೇಶ್ ಪಾಟೀಲ್ ಮತ್ತು ಪ್ರಶಾಂತ್ ಶಿರೋಡ್ಕರ್ ಅವರು ಹೆಸ್ಕಾಂ ಕಾರ್ಯವನ್ನು ಪ್ರಶ್ನಿಸಿದ್ದಾರೆ. 2 ದಿನಗಳಲ್ಲಿ ಕಂಬಗಳನ್ನು ಕಿತ್ತು ಹಾಕಿದರೆ ವಿದ್ಯುತ್ ತಂತಿಗಳ ಭವಿಷ್ಯವೇನು? ಭಾನುವಾರ ಸಾವುಗಳು ಸಂಭವಿಸಿದ್ದರೆ ಯಾರು ಹೊಣೆಗಾರರಾಗಬಹುದೆಂದು ಪ್ರಶ್ನಿಸಿದ ಹೆಸ್ಕಾಂ ಕೆಲಸದ ಗುಣಮಟ್ಟವನ್ನು ಸುಧಾರಿಸಬೇಕೆಂದು ಒತ್ತಾಯಿಸಿದರು. ಲಿಂಗನಮಕ್ಕಿ ಜಲಾಶಯ ಭರ್ತಿಗೆ 7 ಅಡಿ ಬಾಕಿ, ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ. ಶಿವಮೊಗ್ಗ ಜಿಲ್ಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸೇರುವ ಶರಾವತಿ ನದಿಯಲ್ಲಿ ಕಳೆದ 4 ದಿನದಿಂದ ನೀರು ಭರ್ತಿಯಾಗುತ್ತಿದೆ. ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತಿದೆ. ಹೀಗಾಗಿ ಶರಾವತಿ ನದಿ ತುಂಬಿ ಹರಿಯುತ್ತಿದ್ದು ತಗ್ಗು ಪ್ರದೇಶದ ವಸತಿ ಪ್ರದೇಶಕ್ಕೆ ನೀರು ನುಗ್ಗುತ್ತಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಗೆ ಇನ್ನು ಕೇವಲ 7 ಅಡಿ ಬಾಕಿ ಉಳಿದಿದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 1819 ಅಡಿ ಇದ್ದು, ಜಲಾಶಯದ ಇಂದಿನ ನೀರಿನ ಮಟ್ಟ 1812.30 ಅಡಿಯಾಗಿದೆ. ಜಲಾಶಯದ ಒಳಹರಿವು 44,367 ಕ್ಯೂಸೆಕ್ ಇದ್ದು, ಜಲಾಶಯ ಯಾವುದೇ ಸಂದರ್ಭದಲ್ಲಿ ಭರ್ತಿಯಾಗುವ ಹಿನ್ನೆಲೆಯಲ್ಲಿ ಜಲಾಶಯದ ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರುವಂತೆ ಜಲಾಶಯದ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ಲಕ್ಷ್ಮೀ ವಿ ಶಂಕರ್ ಸೂಚನೆ ನೀಡಿದ್ದಾರೆ. ಇದಲ್ಲದೆ ಜಲಾಶಯ ಭರ್ತಿಯಾಗಿ ನೀರು ಬಿಟ್ಟಲ್ಲಿ ಹೊನ್ನಾವರ ಭಾಗದ ಗೇರುಸೊಪ್ಪ, ಗುಂಡ್ಲಬಾಳ, ಭಾಸ್ಕೇರಿ ಭಾಗದಲ್ಲಿ ಮತ್ತೆ ಪ್ರವಾಹ ಉಂಟಾಗಲಿದೆ. ಹೊನ್ನಾವರದ ಭಾಸ್ಕೇರಿ ಬಳಿ ಮನೆ ಜಲಾವೃತವಾಗಿರುವುದು. ಈಗಾಗಲೇ ಗುಂಡ್ಲಬಾಳ, ಭಾಸ್ಕೇರಿ ಭಾಗದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಕೃಷಿ ಜಮೀನುಗಳು ಜಲಾವೃತವಾಗಿದೆ. ಭಾರೀ ಮಳೆಗೆ ಜೋಗದಲ್ಲಿ ಕೆಪಿಸಿ ವಸತಿ ಗೃಹದ ತಡೆಗೋಡೆ ಕುಸಿತ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಸುತ್ತಮುತ್ತ ಕಳೆದ 2 ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ. ಮಳೆಯಿಂದಾಗಿ ಜೋಗದ ಎಸ್ವಿಪಿ ಕಾಲೋನಿಯ ಕೆಪಿಸಿ ವಸತಿ ಗೃಹಗಳ ಮುಂದಿನ ತಡೆಗೋಡೆ ಕುಸಿತವಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.